ದಾರಿ ಅವ್ಯವಸ್ಥೆಯ ಕುರಿತಾಗಿ ವಕೀಲರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಹಾಕಿರುವುದರಿಂದ ಕೆರಳಿದ ಜಾಗದ ಮಾಲೀಕ ವಕೀಲರಿಗೆ ಹಲ್ಲೆ ನಡೆಸಿ ಅವರ ಪತ್ನಿ ಮೇಲೆ ದೌರ್ಜನ್ಯ ಎಸಗಿದ್ದಾರೆಂದು ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಸಂಬಂಧ ಜಾಗದ ಮಾಲೀಕನಿಗೆ ಸಾರ್ವಜನಿಕರು ಕೂಡ ಹಲ್ಲೆ ಮಾಡಿದ್ದಾರೆ. ಜಾಗದ ಮಾಲೀಕ ಜಪ್ಪಿನಮೊಗರು ನಿವಾಸಿ ವಲೇರಿಯನ್ ಯಾನೆ ವಲ್ಲಿ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಕೀಲ ಜಯಪ್ರಕಾಶ್ ಎಂಬವರ ಮೇಲೆ ಹಲ್ಲೆ ನಡೆಸಿರುವ ವಲೇರಿಯನ್ ಅವರ ಪತ್ನಿ ಸ್ವಾತಿಗೂ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಜಯಪ್ರಕಾಶ್ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಪ್ಪಿನಮೊಗರುವಿನ ಕಡೆಕಾರು ದತ್ತಾತ್ರೇಯ ಭಜನಾ ಮಂದಿರದಿಂದ ನೇತ್ರಾವತಿ ನದಿ ತೀರದಲ್ಲಿ ಹಲವು ಮನೆಗಳಿದ್ದು, ಇಲ್ಲಿಗೆ ಹೋಗುವ ದಾರಿಯನ್ನ ಸ್ಥಳೀಯ ಜಾಗದ ಮಾಲೀಕ ವಲೇರಿಯನ್ ಅಗೆದ ಪರಿಣಾಮವಾಗಿ ಮನೆ ಮಂದಿ ಮೊಣಕಾಲುವರೆಗೆ ನಿಲ್ಲುವ ನೀರಿನ ಮೇಲೆ ನಡೆದುಕೊಂಡು ಹೋಗುವ ಅವ್ಯವಸ್ಥೆ ಇತ್ತು. ಜಯಪ್ರಕಾಶ್ ಅವರು ವೃದ್ಧೆಯೊಬ್ಬರು ಅವ್ಯವಸ್ಥೆಯಿಂದ ಕೂಡಿದ ರಸ್ತೆಯಲ್ಲಿ ಕಷ್ಟಪಟ್ಟು ನಡೆದುಕೊಂಡು ಹೋಗುವುದರ ಕುರಿತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದರು. ಸ್ಥಳೀಯ ಕಾರ್ಪೊರೇಟರ್ ವೀಣಾ ಮಂಗಳ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿರುವುದನ್ನು ಪ್ರಶ್ನಿಸಿ ವಲೇರಿಯನ್ ಜಗಳ ತೆಗೆದು ವಕೀಲರಿಗೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆ ಕುರಿತು ಪ್ರತಿದೂರು ದಾಖಲಿಸಿದ ರಾಬರ್ಟ್ ವಲೇರಿಯನ್ ಮೆಂಡೋನ್ಸಾ ಜಾಗದ ಬಳಿ ಬಂದಿದ್ದ ತನಗೆ ಜಯಪ್ರಕಾಶ್ ರಾಮಚಂದ್ರ, ಜಯಪ್ರಕಾಶ್ ಸಹೋದರ ಸ್ವಾತಿ ಹಾಗೂ ಹರ್ಬರ್ಟ್ ಡಿಸೋಚಾ ಎಂಬವರು ಸೇರಿಕೊಂಡು ಹಲ್ಲೆ ನಡೆಸಿದ್ದಾರೆ ಎಂದು ಪ್ರತಿದೂರು ದಾಖಲಿಸಿದ್ದಾರೆ. ಮೇಡಮ್ ಮುಂದೆ ಇದ್ದೀರಾ ಮೇಡಮ್ ಮುಂದೆ ಇದ್ದೀರಾ ತಾಕಿನಿ